ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಗ್ರಾಮಾಂತರ ಮಂಡಲ ಕಾರ್ಯಕಾರಿಣಿ ಸಭೆಯು ಇಂದು ನಡೆಯಿತು। ಈ ಕಾರ್ಯಕ್ರಮಕ್ಕೆ ಪುತ್ತೂರು ಶಾಸಕರಾದ ಸಂಜೀವ ಮಟ್ಟಂದೂರು ಅವರು ದೀಪ ಬೆಳಗಿಸಿ ಚಾಲನೆಯನ್ನು ನೀಡಿದರು। ಈ ವೇಳೆ ಜಿಲ್ಲಾ ಸಹ ಪ್ರಭಾರಿ ರಾಜೇಶ್ ಕುಂದಾಪುರ, ಮಂಡಲ ಪ್ರಭಾರಿ ರಾಮದಾಸ್ ಬಂಟ್ವಾಳ, ಮಂಡಲ ಸಹ ಪ್ರಭಾರಿ ವೆಂಕಟ್ ವಳಲಂಬೆ, ಪುತ್ತೂರು ತಾಲೂಕು ಪಂಚಾಯತ್ನ ಅಧ್ಯಕ್ಷರಾದ ರಾಧಾಕೃಷ್ಣ ಬೋರ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು। ಈ ಕಾರ್ಯಕ್ರಮದಲ್ಲಿ ಪುತ್ತೂರು ಶಾಸಕರಾದ ಸಂಜೀವ ಮಟ್ಟಂದೂರು ಅವರನ್ನು ಸನ್ಮಾನಿಸಲಾಯಿತು। बोलो भारत माता की वंदे वंदे वंदे। बोलो भारत वंदे वंदे। ಅಭಿನಂದನೆಗಳು ಸಂಜೀವಣ್ಣ। ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಮಂಡಲದ ಪದಾಧಿಕಾರಿಗಳು, ಜಿಲ್ಲೆಯ ಕಾರ್ಯಕಾರಿಣಿ ಸ್ವಾಗತಿಸ್ತಾ ಇದ್ದಾರೆ। ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಪತ್ರಿಕಾ ಕೆಲಸ ಮಾಡ್ತಾ ಇವತ್ತು ಒಬ್ಬ ಕಾರ್ಯಕರ್ತರನ್ನು ಬೆಳೆಸುವಂತ ಸಂಘಟನೆ, ಅದೇ ರೀತಿ ಸಂಘಟನೆಯು ಆ ಕಾರ್ಯಕರ್ತರ ಮುಖಾಂತರ ಬೆಳೆಯುವಂತ ಕೆಲಸ ಆಗಬೇಕು ಅಂತೇಳಿ ಗೌರವಿಸಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ। ನಿಮ್ಮ ಗೌರವದಿಂದ ನನ್ನ ಜವಾಬ್ದಾರಿ ಮತ್ತಷ್ಟು ಹೆಚ್ಚಾಗಿದೆ। ನಾನು ಇಲ್ಲಿ 12 ಗಂಟೆ ದುಡಿದಿದ್ದರೆ ಇದು 14 ಗಂಟೆ 18 ಗಂಟೆ ದುಡಿಬೇಕು ಅನ್ನುವಂಥ ಸಂದೇಶವನ್ನು ಕೊಟ್ಟಿದ್ದೇನೆ। ಅದರಲ್ಲಿ ಹಾರದಲ್ಲಿ ದಾರ ಕೂಡ ಇದೆ, ಪೇಟಸಭು ಭಾರ ಕೂಡ ಇದೆ, ಹಲವು ವಿಷಯಗಳನ್ನು ಕೊಟ್ಟಿದ್ದೇವೆ। ಸ್ವಲ್ಪ ಇದು ಕೂಡ ಶಕ್ತಿ ಹೆಚ್ಚು ಬರಲಿದೆ ಅಂತೇಳಿ ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಆ ಒಂದು ಗೌರವಕ್ಕೆ ನಾನು ಚಂದ್ರಣಿಯಾಗಿದೆ। ಬಹುಶಃ ನನ್ನ ಎಜುಕೇಷನ್ ಜಾಸ್ತಿ ಇನ್ನು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ। ನಾನು ಮನೆಯಲ್ಲಿ ಯೋಚನೆ ಮಾಡ್ತಾ ಇದ್ದೇನೆ, ನಾನು ಪುತ್ತೂರಲ್ಲಿ ಹೆಚ್ಚು ದಿನ ಸಿಗಬೇಕು, ರಾಜ್ಯಕ್ಕೆ ಹೆಚ್ಚು ದಿನ ಕೊಡಬೇಕು, ಇನ್ನು ನನಗೆ ಪ್ರಭಾರಿ ಕೊಟ್ಟಂತ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಹೆಚ್ಚು ದಿನ ಇರಬೇಕು ಅಂತೇಳಿ। ಯಾಕಂದರೆ ಬೆಂಗಳೂರು ದಕ್ಷಿಣ ಕ್ಷೇತ್ರ ನಾನು ಇಲ್ಲಿ ಇದ್ದಾಗ ನಾನು ಅವಲೋಕನ ಮಾಡಿದಾಗ ಅಲ್ಲಿ ಮಂಡಲ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಪ್ರಧಾನ ಕೊಡಿದಾಗ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 2 ಪಟ್ಟು ಬರುವುದು। ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1861 ಕೂತಿದೆ, ನಾನು ದಕ್ಷಿಣ ಕ್ಷೇತ್ರದಲ್ಲಿ 3470 ಕೂತ್ಗಳಿದೆ। 13 ವಿಧಾನಸಭಾ ಕ್ಷೇತ್ರ ಇದೆ, 76 45 ಬರ್ತದೆ, 92 ಮಹಾನಗರ ಪಾಲಿಕೆಯ ವಾರ್ಡ್ ಬರ್ತದೆ। ಇಲ್ಲಿ ರಾಜ್ಯದಲ್ಲಿ 37 ಜಿಲ್ಲೆ ಇದೆ। ಆ 37 ಜಿಲ್ಲೆಗೆ ಒಮ್ಮೆ ಒಂದು ವರ್ಷದಲ್ಲಿ ಹೋಗ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೇನೆ। ಸುಮಾರು 46,000 ಸಹಕಾರಿ ಸಂಘಗಳು ನಮ್ಮ ರಾಜ್ಯದಲ್ಲಿ ಇದೆ। ಈ 46,000 ಸಹಕಾರಿ